ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಸಾಯಿಪುರಕಟ್ಟೆ ಶಾಖೆ ಸ್ಥಳಾಂತರಗೊಂಡಿದೆ. ಸ್ಥಳಾಂತರಗೊಂಡ ಶಾಖೆಯ ಉದ್ಘಾಟನಾ ಸಮಾರಂಭ ನಡೆಯಿತು. ನೂತನ ಶಾಖೆಯು ಸಾಯಿಪುರಕಟ್ಟೆಯ ಕಾತ್ಯಾಯಿನಿ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದ್ದು, ಶಾಖೆಯನ್ನ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ರಿಬ್ಬನ್ ಕತ್ತರಿಸುವ ಹಾಗೂ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದ್ರು. ಸಂಪೂರ್ಣ ಗಣಕೀಕೃತಗೊಂಡಿರುವ ಶಾಖೆ ಲಾಕರ್ ಸಿಸ್ಟಮ್, ಕೋರ್ ಬ್ಯಾಂಕಿಂಗ್ ಸೇವೆಯನ್ನ ಗಣ್ಯರು ಉದ್ಘಾಟಿಸಿದ್ರು. ಬಳಿಕ ನಡೆದ ಸಮಾರಂಭದಲ್ಲಿ ರಾಜ್ಯ ಸರ್ಕಾರದ ನೂತನ ಯೋಜನೆ ಬಡವರ ಬಂಧುಗೆ ಚಾಲನೆ ನೀಡಲಾಯಿತು. ನವೋದಯ ಸ್ವಸಹಾಯ ಗುಂಪಿನ ನೂತನ ಗುಂಪುಗಳ ಉದ್ಘಾಟನೆ, ಚೈತನ್ಯ ವಿಮಾ ಚೆಕ್ ವಿತರಣೆ ಹಾಗೂ ಕಟ್ಟಡದ ಮಾಲಕ ಅಶೋಕ್ ಪ್ರಭು ಜಯರಾಮ್ ಶೆಟ್ಟಿ ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭ ಮಾತನಾಡಿದ ಪರಿಷತ್ನ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ ಅವರು, ವಿಪಕ್ಷ ನಾಯಕನಾಗಿ ಸರ್ಕಾರದ ಯೋಜನೆ ವಿರೋಧಿಸಬಹುದು, ಆದರೆ ಬಡವರಿಗೆ ಯೋಜನೆ ಲಾಭ ಆಗುವುದಿದ್ರೆ ಅದನ್ನ ವಿಪಕ್ಷರಾಗಿಯೂ ಸ್ವಾಗತಿಸಬೇಕು. ಆದರೆ ಸರ್ಕಾರದ ಯೋಜನೆಗಳು ಬಡವರಿಗೆ ಸೂಕ್ತ ರೀತಿಯಲ್ಲಿ ಸಿಗಬೇಕು ಎಂದರು. ಈ ಸ್ವಾತಂತ್ರ್ಯ ಬಂದು 70 ವರ್ಷಗಳ ಇತಿಹಾಸ ಇರುವಂತ ನಮ್ಮ ಕಡೆ ಯಾವುದೇ ರಾಜಕೀಯ ಪಕ್ಷ ಅಧಿಕಾರದಲ್ಲಿರಲಿ, ಎಲ್ಲಾ ರಾಜಕೀಯ ಪಕ್ಷದವರು ಕೂಡ ಬಡವರ ಬಗ್ಗೆ ಗಮನವನ್ನು ಕೇಂದ್ರೀಕರಿಸಿ ಅವರ ಬದುಕಿಗೆ ಶಕ್ತಿ ನೋಡಲಿಕ್ಕೆ, ಮೂಲಭೂತ ಸೌಕರ್ಯಗಳನ್ನು ಹೆಚ್ಚು ಮಾಡಲಿಕ್ಕೆ, ಪ್ರತಿ ಕುಟುಂಬಕ್ಕೂ ಕೂಡ ತನ್ನದೇ ಆದಂಥ ಬದುಕನ್ನು ರೂಪಿಸಿಕೊಳ್ಳಲಿಕ್ಕೆ ಅವಕಾಶ ಮಾಡಲಿಕ್ಕೆ 7 ದಶಕಗಳಿಂದ ಸ್ವತಂತ್ರ ಭಾರತ ತನ್ನದೇ ಆದ ಚೌಕಟ್ಟಲ್ಲಿ ಕೆಲಸಗಳನ್ನು ಮಾಡ್ತಾ ಇದೆ. ಹಲವಾರು ಕಾರ್ಯಕ್ರಮಗಳ ನಡುವೆ ಈ ಬಡವರ ಬಂಧು ಯೋಜನೆಯನ್ನು ಕರ್ನಾಟಕ ಸರ್ಕಾರ ಜಾರಿ ತಂದಿದೆ. ಇದನ್ನ ಪ್ರಾರಂಭ ಮಾಡಿರುವಂತಹ ಮೂಲ ಉದ್ದೇಶ ಇರುವುದು, ಬೀದಿ ಬದಿಯಲ್ಲಿರುವಂತಹ ವ್ಯಾಪಾರಿಗಳು, ನೀವು ಕುಂದಾಪುರ ಸಂತೆಗೆ ಹೋದ್ರೆ ಅಥವಾ ಬೆಂಗಳೂರಿನ BBMPಗೆ ಹೋದ್ರೆ, ಮಂಗಳೂರಿನಲ್ಲಿರುವಂತಹ ನಗರ ಪ್ರದೇಶಕ್ಕೆ ಹೋದ್ರೆ, ಬೀದಿ ಬದಿಯಲ್ಲಿ ಒಂದಿಷ್ಟು ಜನ ಕೂತ್ಕೊಂಡು ಹರಿವೆ ವ್ಯಾಪಾರ ಮಾಡ್ತಾರೆ, ತೆಂಗಿನಕಾಯಿ ವ್ಯಾಪಾರ ಮಾಡ್ತಾರೆ, ಯಾವುದೋ ತರಕಾರಿ ವ್ಯಾಪಾರಗಳು ಮಾಡ್ತಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಅವರು ಮಾತನಾಡಿ, ಗುಂಪು ಮಹಿಳಾ ಸಂಘಗಳಿಗೆ 4% ಬಡ್ಡಿ ದರದಲ್ಲಿ ಸಾಲ ನೀಡಲು ಬ್ಯಾಂಕ್ ಬದ್ಧವಾಗಿದೆ. ಮಾತ್ರವಲ್ಲದೆ ಸಾಲ ಮನ್ನಾ ಯೋಜನೆಯಲ್ಲಿ ಸಾಯಿಪುರಕಟ್ಟೆ ಶಾಖೆಯ ಮೂಲಕ 6 ಕೋಟಿ ರೂಪಾಯಿ ಪಡೆಯುವ ಸೌಭಾಗ್ಯವನ್ನ ಇಲ್ಲಿನ ಜನರು ಪಡೆಯಲಿದ್ದಾರೆ ಎಂದರು. ಒಳ್ಳೆ ಕೆಲಸ ಮಾಡಿದ್ರೆ ಮಾತ್ರ ಸೇರ್ತೇವೆ ಹೊರತು ಹೊಡಿ ಬಡಿಗೆ ನಾವಿಲ್ಲ, ಅದನ್ನು ತೋರಿಸ್ಕೊಟ್ಟಿದ್ದು. ಹೊಡಿ ಬಡಿ ಸಂಸ್ಕೃತಿ ನಂದಲ್ಲ, ಹೊಡಿ ಬಡಿ ಸಂಸ್ಕೃತಿ ಹೋಯ್ತು. ಹೆದರುವ ಕಾಲ ಹಿಂದೆನೆ ಹೋಗಿದೆ, ಇವತ್ತಿಲ್ಲ. ಅದಕ್ಕೆ ಹೇಳ್ತಾ ಇದ್ದೇನೆ, ಇವತ್ತು ಇಷ್ಟು ಸಂಖ್ಯೆಯಲ್ಲಿ ಸೇರಿದ್ದೀರಿ. ನಿಮ್ಮ ಬಗ್ಗೆನೂ ನಮ್ಮ ಸಿರಿಯರ ಅಧ್ಯಕ್ಷರು ಮಾತ್ರ ಅಲ್ಲ, ಎಲ್ಲ ಅಧ್ಯಕ್ಷಗಳು ಹೇಳ್ತಾ ಇದ್ದಾರೆ, ನೀವು 0% ನಮ್ಮ ಮಹಿಳೆಯರಿಗೆ ಸಾಲ ಕೊಡಬೇಕು. ಆಗ ಸಿರಿಯರ ಅಧ್ಯಕ್ಷರು ಹೇಳಿದಾಗ ಚಪ್ಪಾಳೆ ಬರ್ದದ್ದು ನಮ್ಮ ಹೆಂಗಸರು ಸಿಗ್ತದೆ ಅಂತ. ಹೇಳ್ತಾ ಇದ್ದೇನೆ, ನಿಮಗೆ 0% ಸಾಲ ಸಿಗ್ತದೆ. 70% ಮಹಿಳೆಯರಿರಬೇಕು, 70% BPLನಿಂದ ಕೆಳಗಿದ್ದಂಥ ಗುಂಪಿನವರಿಗೆ ನಾವು 0% ಸಾಲ ಕೊಡಲಿಕ್ಕೆ ಬದ್ಧರಿದ್ದೇವೆ ಅನ್ನುವಂಥದ್ದನ್ನು ಕೂಡ ಹೇಳ್ತೀನಿ. ಸಮಾರಂಭದಲ್ಲಿ ಶಿರಿಯಾರ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ಪ್ರದೀಪ್ ಬಳ್ಳಾಲ್, ಸಹಕಾರ ಸಂಘಗಳ ಉಪನಿಬಂಧಕ ಪ್ರವೀಣ್ ನಾಯಕ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರವೀಂದ್ರ, ರಾಜು ಪೂಜಾರಿ, ಶಾಂತರಾಮ್ ಶೆಟ್ಟಿ, ಸದಾಶಿವ ಕರ್ಕೇರ ಮುಂತಾದವರು ಉಪಸ್ಥಿತರಿದ್ದರು. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.